ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಓಕೆ ಮೇಡಮ್, ಈಗ ಯಾವುದು ಹೇಳಿಕೊಡ್ತಾ ಇದ್ದೀರಿ? ಈಗ ಕೂಲ್ ಆಗಿರೋ ಜೀರಾ ಜ್ಯೂಸ್. ಕೂಲ್ ಆಗಿರ್ಲಿಕ್ಕೆ ಜೀರಾ ಜ್ಯೂಸ್. ಅಲ್ಲ, ಸೆಕೆ ಅಲ್ವಾ ಈಗ? ತುಂಬಾ ಮೇಡಮ್, ತುಂಬಾನೇ ಸೆಕೆ ಇದೆ. ಆಗ ಹೊರಗಿದು ಈ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋ ಬದಲು ಮನೆಯಲ್ಲಿ ಏನಾದ್ರೂ ಮಜ್ಜಿಗೆ ಆಗಿರ್ಬೋದು, ಇಲ್ಲಾಂದ್ರೆ ಈ ತರ ಜ್ಯೂಸ್ ಮಾಡಿ ಕುಡಿಬೇಕು ಅಷ್ಟೇ. ಈಗ ಅಲ್ಲಿ ಅಂಗಡಿಗೆ ಹೋದ್ರೆ ನಾವು ಒಂದು ಸಣ್ಣ ಗ್ಲಾಸ್ ಅಲ್ಲಿ ಕೊಡ್ತಾರೆ, ನಮಗೆ ಇನ್ನೂ ಬೇಕು ಬೇಡ ಅಂತ ಬಂದ್ಬಿಡ್ತೇವಲ್ಲ. ಇಲ್ಲ ಹಾಗಲ್ಲ, ನಾವು ಎಷ್ಟು ಬೇಕಾದ್ರೂ ಮನೆಯಲ್ಲಿ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಕೂಡ ಇಟ್ಕೊಳ್ಳೋದು. ನಾಳೆ ಯಾರೋ ಬಂದ್ರು ದಿಢೀರಾಗಿ ಏನೋ ಒಂದು ಜ್ಯೂಸ್ ಮಾಡಲೇಬೇಕಲ್ವ, ಈಗ ಅವಾಗ ಮಾಡಿಕೊಡ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗಿರುತ್ತೆ. ಓಕೆ, ಹಾಗಾದ್ರೆ ನಾವೀಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಏನಿಲ್ಲ, ಬೆಲ್ಲ ಇದು. ಓಕೆ, ನಮ್ಮ ಆಚೆ ಹೇಳಿದ್ನಲ್ವ, ನಮ್ಮ ಆಚೆ ಆದರೆ ನೀರು ಬೆಲ್ಲ. ಇಲ್ಲಿ ನಾನು ನೀರು ಹಾಕಿಟ್ಟಿದ್ದೇನೆ ಗಟ್ಟಿ ಬೆಲ್ಲಕ್ಕೆ. ಹಾಂ, ಇದು ಹುಣಸೆ ಹಣ್ಣು, ಅದರ ರಸ. ಇದಕ್ಕೆ ಏಲಕ್ಕಿ, ಜೀರಿಗೆ, 2 ಮೆಣಸಿನಕಾಳು ಹಾಕಿ ಪುಡಿ ಮಾಡಿ, ಪುಡಿ ಮಾಡಿ ಹುರ್ಕೊಂಡಿದ್ದೀರ? ಹೌದು, ಅದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಉಪ್ಪು ರುಚಿಗೆ, ಇಷ್ಟೇ, ಏನು ಬೇಡ. ಮತ್ತೆ ಲಾಸ್ಟಲ್ಲಿ ಒಂಚೂರು ಸೋಡಾ ಹಾಕಿ ಹಾಗೇನು ಕುಡಿಬೋದು, ಏನು ತೊಂದರೆ ಇಲ್ಲ. ಆದರೂ ಇನ್ನೂ ಟೇಸ್ಟ್ ಬರಲಿ ಅಂತ ಒಂಚೂರು ಸೋಡಾ ರೆಡಿ ಮಾಡೋಣ. ಓಕೆ ಮೇಡಮ್. ಈ ನೀರನ್ನೆಲ್ಲ ಇದು ಬೇಗ ಕರಗುವುದಿಲ್ಲಲ್ಲ, ಅದಕ್ಕೆ ತೆಗಿವ. ಇದು ನಮಗೆ ಬೇಕು ಅಂದರೆ ಅದು ಬೆಲ್ಲ. ಹೌದು, ಬೆಲ್ಲ ಬೇಕು. ಇದೀಗ ನೀರು ಹಾಕಿದ್ದಕ್ಕಾಗಿ ಇಲ್ಲಿ ಕರಗಿದೆ. ಹಾಂ, ಇದು ಬೆಲ್ಲ ಹುಡಿ ಮಾಡ್ಕೊಳ್ಬೇಕು. ಕೂಡ ಆಗುತ್ತೆ, ನೀರು ಬೆಲ್ಲ ಆದರೂ ಆಗುತ್ತೆ, ಏನೂ ಆಗಲ್ಲ. ಬೆಲ್ಲದ ಟೇಸ್ಟೇ ಬೇರೆ ಅಲ್ವಾ? ಬೆಲ್ಲ, ಹುಣಸೆ ಹಣ್ಣು ಅದು ಒಂಥರ ರುಚಿಯೇ ಬೇರೆ. ದಿನಾಲೂ ಅಡುಗೆ ಮಾಡ್ಲಿಕ್ಕೆ ಬಳಸುವಂಥದ್ದೇ. ಅದೇನು ಹುಣಸೆ ಹಣ್ಣು ಅಂತೇವೆ, ಆದರೆ ಅದಿಲ್ಲದೆ ಕೆಲವೊಮ್ಮೆ ಏನೂ ಆಗಲ್ಲ. ಬೆಲ್ಲನಾದ್ರೂ ಅಷ್ಟೇ ಅಲ್ವಾ? ಎಲ್ಲ ಅಂದ್ರೆ ಸ್ಮಾಲ್ ಅಂದ್ರೆ ಸಣ್ಣ ಇದ್ರದ್ದು ಕೂಡ ಪದಾರ್ಥ. ಹೌದು, ರುಚಿ ಜಾಸ್ತಿನೇ. ಹೌದು, ಅದೇ ನಮ್ಮಾಚೆ ಆದರೆ ನೀರು ಬೆಲ್ಲ ಈ ಥರ ಇಷ್ಟು ಕಷ್ಟಪಡುವಂಥದ್ದಿಲ್ಲ. ಬೇಗ ನೀರು ಥರವೇ ಇರುತ್ತಲ್ಲ, ನೀರು ಹಾಕೋದು ಬಸಿಯೋದು. ಅಂದರೆ ಶುಗರ್ ಸಿರಪ್ ಥರ. ಹೌದು, ಶುಗರ್ ಸಿರಪ್ಪೇ ಅದು. ಚೂರು ಕಾಯಿಸಿರ್ತೇವಲ್ಲ ಅದಕ್ಕೆ. ಸೊ ಮೇಡಮ್, ಇದನ್ನು ಪಾಕ ಮಾಡ್ಕೊಂಡು ಇಟ್ಕೊಂಡಿರ್ಬೋದಾ ನಾವು? ಹಾಂ, ಮಾಡ್ಬೋದು. ಇದು ಈ ಬೆಲ್ಲ ಕರಗಿದ ಕೂಡಲೇ ಇದು ಈ ಹುಣಸೆಹಣ್ಣು ರಸ, ಈ ಪೌಡ್ರ್ ಮತ್ತೆ ಹಾಕಬೇಕು. ಇದೆರಡು ಪಾಕ ಮಾಡಿ ಇಟ್ಕೊಳ್ಳೋದು. ಮತ್ತೆ ಬೇಕಂದಾಗ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು, ನೀರಿಗೆ ಹಾಕೋದು, ಮಿಕ್ಸ್ ಮಾಡೋದು, ಪೌಡ್ರ್ ಹಾಕೋದು, ಇದು ಹಾಕೋದು, ಪೌಡರ್ ಹಾಕದೆ ಇದನ್ನು ಹಾಗೇನೆ ಇಟ್ಕೊಳ್ಬೋದು. ಪೌಡ್ರ್ ಹಾಕಿ ಏನು ಇಟ್ಕೊಳ್ಬೋದು, ಅದರ ಸ್ಮೆಲ್ ಹೋಗಿಬಿಟ್ರೆ ಅಲ್ವಾ? ಅದಕ್ಕೆ ನಾನಿನ್ನೂ ಹಾಗೆ ಮಾಡಿಲ್ಲ, ಹಾಗೆ ಇಡ್ಬೋದು ಏನೋ. ನಾನು ಯಾರಾದರೂ ಬಂದರೆ ಹೀಗೆ ಮಾಡೋದು, ಹಾಕಿ ಕೊಡೋದು. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈಗ ನೀವು ಹೇಳಬೇಕಷ್ಟೇ. ವೀಕ್ಷಕರು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಹಾಗಾದರೆ ಖಂಡಿತ ಹಣ ಕೊಡದೆ ನಾವು ಬೇಕಾದಷ್ಟು ಜೀರಾ ಜ್ಯೂಸ್ ಕುಡಿಬೋದಲ್ವ ಮನೆಯಲ್ಲಿ? ಹೌದು. ಈಗ ಬೇಸಿಗೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ಕೊಳ್ಳೆ ಮೊದಲೇ ಏನು ಮಾಡ್ತೀವಿ, ಫ್ರಿಜ್ ಬಾಗಿಲು ತೆಗೆದು ಅಲ್ವಾ? ಅಯ್ಯೋ, ಸೆಕೆ ಅಂತ. ಮನೆಯಲ್ಲಿ ನೀರು ಕುಡಿಬೇಕು. ನೀರಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡಿ ಕುಡಿಬೇಕು. ಹೆಲ್ದಿ ಅಲ್ವಾ? ಮತ್ತು ಸೆಕೆಗೆ ಹೈಡ್ರೇಟ್ ಆಗಿರಬೇಕು. ಹೌದು, ಚೂರು ನೀರು ಬೇಕು. ತುಂಬ ಸಿಹಿನೂ ಒಳ್ಳೆಯದಲ್ಲಲ್ವ? ಸಾಕು. ಸಾಕು. ಈಗ ಇಲ್ಲಿ ನೋಡಿ, ಈ ಹುಣಸೆ ಹಣ್ಣು ರಸವು, ಈ ಹುಳಿಗೆ ಎಲ್ಲನೂ ಬೇಕಲ್ವಾ? ಹೌದು. ಈ ಥರ ಅಡಿಯಲ್ಲಿರೋದು ಬೇಡ. ನಾನು ಅದನ್ನು ಆಲ್ರೆಡಿ ತೆಗೆದಿದ್ದೀನಿ, ಆದರೂ ಅದು ಅಡಿಯಲ್ಲಿರುತ್ತಲ್ವಾ? ಹೌದು. ರಸವನ್ನೇ ಹಾಕ್ಕೊಳ್ಬೇಕು. ಅದು ಸೋಸಿದ್ರೂ ಆಗ್ತದೆ, ಏನು ತೊಂದರೆ ಇಲ್ಲ. ಟೈಮ್ ಇಲ್ಲ ನಮಗೆ ಸೋಸಲಿಕ್ಕೆ, ಅರ್ಜೆಂಟ್ ಆಗಬೇಕಂತ ಆದರೆ ಅದೆಲ್ಲ ಮಾಡಬೇಕಷ್ಟೇ. ಈ ಜ್ಯೂಸ್ ನೀವೇ ಮನೇಲಿ ಟ್ರೈ ಮಾಡ್ಕೊಂಡದ? ಹೌದು, ಎಲ್ಲಿಯೋ ನೋಡಿದ್ದೆ. ಎಲ್ಲ ಮದುವೆ ಮನೆಯಲ್ಲಿ ಬರುತ್ತಲ್ವ ಜ್ಯೂಸ್, ಇದರ ಥರ ರೆಡಿ ಜ್ಯೂಸು, ನೆಲ್ಲಿಕಾಯಿ, ತುಳಸಿ ಪುಡಿ ಜ್ಯೂಸು, ಮತ್ತು ಏನೇನೋ ಜ್ಯೂಸ್ಗಳನ್ನು ಕೊಡ್ತಾರೆ ಮದುವೆ ಮನೆಗೆ ಹೋದರೆ.
ತುಂಬ ಚೆನ್ನಾಗೇ ಇರ್ತದೆ. ಒಮ್ಮೆ ನಾನು ಕೇಳಿದ್ದೆ ಯಾರ ಹತ್ರ, ಅಣ್ಣ ಇದು ಹೇಗೆ ಮಾಡಿದ್ದೀರಾ, ಚೆನ್ನಾಗಿದೆ ಜೀರಾ ಜ್ಯೂಸ್ ಅಂತ. ಅವ್ರು ಹೇಳಿದ್ರು, ಏನಿಲ್ಲಮ್ಮ ಸಿಂಪಲ್ಲು ಇಷ್ಟೇ, ಜೀರಿಗೆ ಏಲಕ್ಕಿ ಪುಡಿ ಮಾಡಿ ಒಂಚೂರು ಹುಳಿಸಿ ಹಣ್ಣು ಹಾಕ್ರಿ, ಮತ್ತು ಬೆಲ್ಲ ಹಾಕ್ತಿರ್ರಿ, ಹಾಕಿ ಕೊಡ್ರಿ ನೋಡಿ. ನಾನು ಮನೆಗೆ ಬಂದವ್ರು ಮಾಡಿ ನೋಡಿ ಟ್ರೈ ಮಾಡಿದ್ರಿ? ಹಾಂ, ಓಕೆ. ಆವಾಗ ಚೆನ್ನಾಗೇ ಅನಿಸ್ತು, ಟೇಸ್ಟ್ ಒಳ್ಳೆ ಬಂತು. ಹಾಂ, ನನ್ನ ಫ್ರೆಂಡ್ಸು ಕ್ಲಾಸಿಗೆ ಬಂದಾಗ ಅವ್ರದ್ದು ಯಾರ್ದೋ ಬರ್ತಡೇ ಇದ್ದಾಗೂ ಕೊಟ್ಟಿದ್ದೆ, ತುಂಬ ಕೂಡ ಇಷ್ಟ ಆಯಿತು. ಹಾಂ, ತುಂಬ ಚೆನ್ನಾಗಾಯಿತು ಅಂತ ಹೇಳಿದರು. ಹಾಗಾಗಿ ಈಗ ಇದನ್ನು ಒಂಚೂರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು. ಹಾಂ, ಹೌದು. ತುಂಬ ಅಂತನೂ ಅಲ್ಲ, ತುಂಬ ಕಡಿಮೆ ಆದರೆ ಅಷ್ಟು ಇದಾಗಲ್ಲ. ಚೂರು ಉಪ್ಪು ಬೇಕಲ್ವಾ? ಉಪ್ಪು ಬೇಕು. ತುಂಬನೂ ಬೇಡ, ಹಾಗಂತ ಇಲ್ಲದಿದ್ದರೂ ಚೆನ್ನಾಗಾಗಲ್ಲ. ಉಪ್ಪು ಉಪ್ಪೆ ಅಲ್ವಾ? ಜೀರಾ ಆರೋಗ್ಯಕ್ಕೆ ಕೂಡ ತುಂಬ. ಹೌದು, ಈಗ ಕುಡಿಯೋದೇ ಜೀರಾ ಜ್ಯೂಸ್ ಅಲ್ವಾ? ಇದೇ ಹೀಗಾದರೂ ಅಡಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಗಸಿ ಏನಾದರೂ ಇದ್ದರೂ ಅಡಿಯಲ್ಲಿರ್ತಾವಲ್ವಾ? ಹೌದು. ಇಷ್ಟೇ, ಏನಿಲ್ಲ. ಜೀರಾ ಜ್ಯೂಸ್ ಅಂದರೆ ಜೀರಾ ಜೊತೆ ಕೊತ್ತಂಬರಿ ಬೀಜ ಕೂಡ ಹಾಕ್ತಾರೆ. ಬೆಳಿಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು ನೀರಲ್ಲಿ ಹಾಕಿ ಅಂತ ಹೇಳ್ತಾರೆ. ಹೌದು ಹೌದು, ಅದು ಚೆನ್ನಾಗೇ ಹೌದು. ಅದು ಫ್ಯಾಟ್ ಕಮ್ಮಿ ಮಾಡಲಿಕ್ಕೆ. ಹೌದು, ಕರೆಕ್ಟ್. ಹೌದು, ಇಷ್ಟೇ ಇದು. ನೋಡಿ, ಬೀಸೋದಿಲ್ಲ, ಕಾಸೋದಿಲ್ಲ, ಎಂಥದ್ದು ಇಲ್ಲ. ನಿಮ್ಮದು ಯಾವಾಗಲೂ ಈಸಿ ಮತ್ತು ಕ್ವಿಕ್ ರೆಸಿಪಿ. ಹಾಂ, ಇದೀಗ ರೆಡಿಯಾಗಿದೆ. ಓಕೆ, ಈಗ ನೋಡಿ ನಿಮಗೆ ಸರ್ವ್ ಮಾಡಿ ಕೊಡಲಾ? ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಇದು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಸಾಕಂದರೆ ಪೌಡರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಂ, ಜಾಸ್ತಿ ಆದರೂ ಏನಾಗಲ್ಲ. ಜಾಸ್ತಿ ಆದರೆ ಒಂಚೂರು ಜಾಸ್ತಿ ನೀರು ಹಾಕಿದರೆ ಅಷ್ಟೇ, ಏನು ವೇಸ್ಟ್ ಆಗೋದಿಲ್ಲ. ಕಡಿಮೆ ಆಯ್ತು ಅಂದರೆ ಅದು ಮತ್ತೊಂಚೂರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲೆಲ್ಲ ಅರ್ಧ ಹಾಕಿದೆಯಲ್ಲ. ಈಗ ಜಾಸ್ತಿ ಆದರೆ ಕೂಡ ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ನೀರು ಹಾಕಿ ಹಾಂ ಮಾಡ್ಬೋದು. ಈಗ ನೋಡಿ ಇದಕ್ಕೆ ಓಕೆ, ಇದು ಸೋಡಾ ಹಾಕ್ತಿದ್ದೀರಿ. ಹಾಂ, ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ? ಚೆನ್ನಾಗಿ ಬಂತು. ಇದಕ್ಕೆ 2 ಐಸ್ ಕ್ಯೂಬ್ ಹಾಕಿ ಕುಡಿದ್ರೆ ಹಾಂ, ಸೂಪರ್ಬ್ ಆಗಿರುತ್ತೆ. ನೋಡಿ, ದಿಢೀರಾಗಿ ಜೀರಾ ಜ್ಯೂಸ್, ಅಂಗಡಿಯಲ್ಲಿ ಸಿಗುವಂಥ ಜೀರಾ ಜ್ಯೂಸ್ ನಿಮಗೊಂದು, ನನಗೊಂದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಾಗಿ ಮನೆಯಲ್ಲೇ ತಂಪು ಪಾನೀಯ ಮಾಡ್ಕೊಳ್ಬಹುದು. ಜೀರಾ ಜ್ಯೂಸ್ ರೆಡಿ ಆಗಿದೆ. ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಜೀರಾ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲಿಗೆ ಕರಗಿಸಿದ ಬೆಲ್ಲಕ್ಕೆ ಅರ್ಧ ಕಪ್ ಹುಣಸೆ ರಸ, ಹುರಿದ ಜೀರಿಗೆ ಹಾಗೂ ಏಲಕ್ಕಿ ಪುಡಿ, ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ ನಲ್ಲಿ ಹಾಕಿ ಸೋಡಾ ಸೇರಿಸಿ ಸರ್ವ್ ಮಾಡಿ ಆಹ್ಲಾದಕರ ಜೀರಾ ಜ್ಯೂಸ್. ಜ್ಯೂಸ್ ಇದೆ ಮತ್ತೆ ಮಂಗಿ ರಸ ಇದೆ. ಯಾವುದು ಟ್ರೈ ಮಾಡುವ? ಇದುವೇ ಮಾಡುವ. ಹಾಂ, ಆ ನಂತರ ಅದನ್ನು ತಿಂದು ಹಾಂ, ಓಕೆ, ಟ್ರೈ ಮಾಡಿ. ಖಾರ ಇದೆಯೋ ಏನೋ ಗೊತ್ತಿಲ್ಲ, ನೀವೇ ಹೇಳಬೇಕು. ಓಕೆ ಮೇಡಮ್. ಅಲ್ವಾ? ಸ್ವಲ್ಪ ಖಾರ ಆಗಿದೆ, ಆದರೆ ಟೇಸ್ಟ್ ಗಂಜಿ ಜೊತೆಗೆ. ಆದರೆ ಹುಳಿಗೆ ಖಾರ ಅಷ್ಟು ಗೊತ್ತಾಗಲ್ಲ. ಮಾವಿನಕಾಯಿ ಹುಳಿ ಅಲ್ವಾ? ಒಳ್ಳೆ ಕೊಡುತ್ತೆ. ಗಂಜಿ ಜೊತೆ ಅಂತೂ ಸೂಪರ್. ಯಾರೇ ಊಟ ಮಾಡದಿದ್ರು ಒಂಚೂರು ಹೀಗೆ ನಕ್ಕೊಂಡು ಊಟ ಮಾಡ್ತಾರೆ ತಿನ್ಕೊಳ್ಬಹುದು. ಆ ಥರ. ನೆಕ್ಸ್ಟ್ ಜ್ಯೂಸ್. ಜ್ಯೂಸ್ ಅಂತೂ ಜ್ಯೂಸ್ ಅದು ಕೂಡ ಒಂದು ಐಸ್ ಕ್ಯೂಬ್ ಎಲ್ಲ ಹಾಕಿ ಹಾಂ, ಈ ಬೇಸಿಗೆ ಆಹಾ, ಹೇಗಿದೆ? ಸೂಪರ್ಬ್ ಆಗಿದೆ. ನನಗೆ ಆ್ಯಕ್ಚುಲಿ ಹೊರಗಿದ್ದು ಜೀರಾ ಜ್ಯೂಸಿಗಿಂತ ಇದೇ ಒಳ್ಳೆ ಟೇಸ್ಟ್ ಕೊಡ್ತು. ಥ್ಯಾಂಕ್ ಯು. ಚೆನ್ನಾಗಿದೆಯಾ? ನಾನಂತೂ ಇದನ್ನು 100% ವೀಕ್ಷಕರಿಗೆ ಪ್ರಿಫರ್ ಮಾಡ್ತೇನೆ. ಮನೇಲಿ ಇದನ್ನು ಟ್ರೈ ಮಾಡಲೇಬೇಕಂತ, ಅಷ್ಟು ಸಖತ್ತಾಗಿದೆ. ಟೇಸ್ಟ್ ಒಳ್ಳೆ ಕೊಡ್ತಾ ಉಂಟು. ಹೆಲ್ದಿ ಇದೆಯಲ್ವಾ? ಹೆಲ್ದಿ ಇದೆ, ತುಂಬ ಹೆಲ್ದಿ ರೆಸಿಪಿ ಇದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ಕೂಡ ಸೂಪರ್ಬ್ ಆಗಿರುವ ರೆಸಿಪೀಸ್ ಹೇಳಿಕೊಟ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು ನಮ್ಮ ಜೊತೆ ನಮ್ಮ ಕಿಚನಲ್ಲಿ? ತುಂಬ ಖುಷಿ ಆಯಿತು. ನಾನು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಲ್ವ, ಮತ್ತು ನಾನು ಇದನ್ನು ನಿಮಗೆಲ್ಲ ಹೇಳಬೇಕಂತಿದ್ದೆ, ಈಗ ಹೇಳಲಿಕ್ಕೆ ಒಂದು ಅವಕಾಶ ಆಯ್ತಲ್ವಾ? ತುಂಬ ಖುಷಿ ಆಯಿತು. ಓಕೆ, ನಿಮ್ಮದು ಅಂದರೆ 2 ರೆಸಿಪೀಸ್ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮ್ಮ ಜೊತೆ ಮಾತಾಡುವಾಗಂತೂ ಅಡುಗೆ ಮಾಡೋದೇ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ನಾನಾ ಮಸಾಲ, ನೀವು ಮನೆಯಲ್ಲಿ ಅಡುಗೆ ಮಾಡ್ತಾನೆ ಇರ್ತೀರಿ, ಟೈಮ್ ಇಲ್ಲದಾಗ ನಮ್ಮದು ನಾನಾ ಮಸಾಲ ಅವತ್ತು ಪೌಡರ್ಸ್ ಇದೆ. ಖಂಡಿತ ಇದನ್ನು ಹಾಕಿ ನಾನು ಟ್ರೈ ಮಾಡ್ತೇನೆ. ನೆಕ್ಸ್ಟ್ ಬರುವಾಗ ಇದನ್ನೇ ಹಾಕಿ ಇನ್ನೊಂದು ರೆಸಿಪಿ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ವೀಕ್ಷಕರೇ, ಅನ್ನದ ಜೊತೆ ಸವಿಯಲು ಮಂಗಿರಸ, ಈ ಬೇಸಿಗೆಗಾಲದಲ್ಲಿ ತಂಪಾಗಿರಲು ಜೀರಾ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಖಂಡಿತವಾಗಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.